ಟೆಸ್ಟ್. ಗ್ರಾಹಕರ ಪ್ರೀತಿಗೆ ಮೆಚ್ಚುಗರಾಗಿರುವ ನಮ್ಮ ನಿಮ್ಮೆಲ್ಲರ ಶೇಟ್ ಎಲೆಕ್ಟ್ರಾನಿಕ್ಸ್ ಅದರ 19ನೇ ಲಕ್ಕಿ ಡ್ರಾ ಇವತ್ತು ನಡೆಯಲಿದ್ದು ಬಂದಿರುವ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲೊಂದಿಗೆ ನಮ್ಮ ಮುಖ್ಯ ಅತಿಥಿಯಾಗಿರುವ ಜಯ ನಡುಬೈ, ಚೇರ್ಮನ್ ಆಫ್ ಅಕ್ಷಯ ಕಾಲೇಜ್, ಇವರಿಗೆ ಸೌಜನ್ಯ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೋರ್ವ ಅತಿಥಿಯಾಗಿರುವ ಡಾಕ್ಟರ್ ದೀಪಕ್ ರೈ, ತಾಲೂಕು ಆರೋಗ್ಯ ಅಧಿಕಾರಿ ಪುತ್ತೂರು, ಇವರಿಗೆ ಕುಮಾರಿ ತುಷಿತಾ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೋರ್ವ ಅತಿಥಿಯಾಗಿರುವ ಸುಂದರ್ ರೈ ಮಂದಾರ, ತುಳು ಹಾಸ್ಯ ಕಲಾವಿದ, ತಾಲೂಕು ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ, ಇವರಿಗೆ ವರ್ಷ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೊರು ಅತಿಥಿಯಾಗಿರುವ ಅಬ್ದುಲ್ ರೆಹಮಾನ್ ಬಪ್ಪಳಿಗೆ, ಮಾಜಿ ಕೌನ್ಸಿಲರ್ ಹಾಗೂ ಮಾಜಿ ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್, ಇವರಿಗೆ ಸೌಜನ್ಯ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೋರ್ವ ಅತಿಥಿ ಅಬುಬಕ್ಕರ್ ಕೂರ್ನಾಡ್ಕ, ಮೊಟ್ಟದರ್ಕ ಜಮಾತ್ ಪ್ರೆಸಿಡೆಂಟ್, ಇವರಿಗೆ ತುಷಿತಾ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೆ ನಿಮ್ಮೆಲ್ಲರ ಪ್ರೀತಿಯ ಸೆಲ್ವಿಯಾ ಡಿಸೋಸ ವಕೀಲರು, ಇವರಿಗೆ ಸೌಜನ್ಯ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೋರ್ವ ಅತಿಥಿಯಾಗಿರುವ ದಿವಕರ್ ಕೆಪಿ, ರಿಟೈರ್ಡ್ DFO, ಇವರಿಗೆ ರಂಜಿತಾ ಅವರು ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಬಂದಿರುವ ಎಲ್ಲ ಪತ್ರಕರ್ತರಿಗೂ ಸುದ್ದಿ ಮೀಡಿಯಾ, DTV ಮೀಡಿಯಾಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರಿಕೊಳ್ಳುತ್ತೇನೆ. ದೀಪಕ್ ರೈ ಸರ್, ನೀವು ಅದೃಷ್ಟ ಯಾರೆಲ್ಲ ಇದ್ದಾರೆ ಅವರನ್ನು ಆರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತು ಸೊ ಟೋಟಲ್ ಆಗಿ 20 ಐಟಮ್ಗಳನ್ನು ಹೊಂದಿರುತ್ತದೆ. ಅದರಲ್ಲಿ ಬಂಪರ್ ಡ್ರಾ ಆಗಿ ಒಂದು ಬೈಕ್ ಇರುತ್ತೆ. ಸೊ ಮೊದಲಿನ 4 ಐಟಮ್ ದೀಪಕ್ ರೈ ಸರ್ ಡ್ರಾ ಮಾಡ್ತಾರೆ. ಮೊದಲಿಗೆ ಮಿಕ್ಸಿ ಯಾರು ವಿಜೇತರಾಗಿದ್ದಾರೆ ಅಂತ ಹೇಳಿ ಡಾಕ್ಟರ್ ದೀಪಕ್ ರೈ ಅವರು. ಸೊ ಮಿಕ್ಸಿಯ ವಿಜೇತರು ಕೋಡ್ ನಂಬರ್ ಹೇಳ್ತೀನಿ, ಟಿಕೆಟ್ ನಂಬರ್ AD 4123. ಮಿಕ್ಸಿಯ ವಿಜೇತರು AD 4123. ಈಗ ಟಿವಿ ಯಾರಿಗೆ ಸಿಕ್ಕಿದೆ ನೋಡುವ. ಅದೃಷ್ಟಶಾಲಿ ವಿಜೇತ ಟಿವಿ ಯಾರಿಗೆ ಸಿಕ್ಕಿದೆ ನೋಡುವ. ಸರ್, ಎರಡನೆಯ ಡ್ರಾ ಟಿವಿ. ಟಿವಿಯ ವಿಜೇತರು ಟಿಕೆಟ್ ನಂಬರ್ AD 1380. ಟಿಕೆಟ್ ನಂಬರ್ AD 1380. ರೇಟರ್ ದೀಪಕ್ ಸರ್ ಯಾರಂತ ನೋಡುವ. ಲಕ್ಕಿ ಡ್ರಾ ರೆಫ್ರಿಜರೇಟರ್ AD 0159. AD 0159. ಇನ್ನೊಂದು ಗ್ಯಾಸ್ ಸ್ಟವ್. ಫುಲ್ ಮಿಕ್ಸ್ ಮಾಡಿ ತೆಗೆಸಿ. AD 4574 ಸೀತಾರಾಮ್ ಸುರಭಿ. ಗ್ಯಾಸ್ ಸ್ಟವ್ ಅನ್ನು ಹಾಕಿದ್ದಾರೆ ಸೀತಾರಾಮ್ ಸುರಭಿ. ಮೊದಲನೇ ಡ್ರಾ ಮಿಕ್ಸಿ. AD 3553. AD 3553. ಕಂಗ್ರ್ಯಾಚುಲೇಷನ್. ಈಗ ಇನ್ನೊಂದು ರೆಫ್ರಿಜರೇಟರ್
ಸರ್. AD 0948 AD 0948 ಕಂಗ್ರ್ಯಾಚುಲೇಷನ್. ರೆಫ್ರಿಜರೇಟರ್ ಈಗ ಇನ್ನೊಂದು ಗ್ಯಾಸ್ ಸ್ಟವ್ AD 3375 AD 3375 ಕಂಗ್ರ್ಯಾಚುಲೇಷನ್. ಈಗೊಂದು ಮೈಕ್ರೋವೇವ್ ಅನ್ನು AD 2129 AD 2129 ಸರ್. ಇನ್ನೊಂದು ಇಂಡಕ್ಷನ್ ಕುಕ್ಕರ್ AD 0080 AD 0080 ಇಂಡಕ್ಷನ್. ಧನ್ಯವಾದಗಳು ಸರ್. ರೆಹಮಾನ್ ಸರ್, ಇಂಡಕ್ಷನ್ ಕುಕ್ಕರ್ ಈಗ ಮೊದಲ ಎರಡು. ಇಂಡಕ್ಷನ್ ಕುಕ್ಕರ್ AD 2085 AD 2085 ಸರ್. ಈಗೊಂದು ಮೈಕ್ರೋವೇವ್ ಅನ್ನು ತೆಗೆದು ಸರ್. ಮೈಕ್ರೋವೇವ್ AD 2470 AD 2470 ಮೈಕ್ರೋವೇವ್. ಸರ್ ಇನ್ನೊಂದು ಗ್ಯಾಸ್ ಸ್ಟವ್ ಉಂಟು ಸರ್. ಗ್ಯಾಸ್ ಸ್ಟವ್ ವಿಜೇತರು ಟಿಕೆಟ್ ನಂಬರ್ AD 2966 AD 2966 ಗ್ಯಾಸ್ ಸ್ಟವ್. ಧನ್ಯವಾದಗಳು ಸರ್. ಸೆಲ್ವಿಯಾ ಮ್ಯಾಮ್ ಬನ್ನಿ. ಇದರಲ್ಲಿ 3 ಐಟಮ್ ಇದೆ. ಮೊದಲನೇದಾಗಿ ಇಂಡಕ್ಷನ್ ಮ್ಯಾಮ್. ಇಂಡಕ್ಷನ್ ಕುಕ್ಕರ್ AD 1868 AD 1868 ಇಂಡಕ್ಷನ್ ಕುಕ್ಕರ್. ಕಂಗ್ರ್ಯಾಚುಲೇಷನ್. ಈಗೊಂದು ಟಿವಿ AD 1377 AD 1377 ಕಂಗ್ರ್ಯಾಚುಲೇಷನ್. ಈ ಸೆಟ್ ಅಲ್ಲಿ ಕೊನೆಯ ಐಟಮ್ ಮೈಕ್ರೋವೇವ್. ಮೈಕ್ರೋವೇವ್ goes to AD 1110 AD 1110 ಕಂಗ್ರ್ಯಾಚುಲೇಷನ್. ಧನ್ಯವಾದಗಳು ಮೇಡಮ್. ಅಬುಬಕ್ಕರ್ ಸರ್. ಈ ಸೆಟ್ ಅಲ್ಲಿ ಮೊದಲನೇದಾಗಿ ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟವ್ ಟಿಕೆಟ್ ನಂಬರ್ AD 23952 AD 3952 ಗ್ಯಾಸ್ ಸ್ಟವ್. ಇನ್ನೊಂದು ಇಂಡಕ್ಷನ್ AD 3731 AD 3731
ಧನ್ಯವಾದಗಳು ಸರ್. ದಿವಾಕರ್ ಕೆವಿ ಸರ್, ಈ ಸೆಟ್ ಅಲ್ಲಿ ಮೊದಲನೇ ಡ್ರಾ ಗ್ಯಾಸ್ ಸ್ಟವ್. ಗ್ಯಾಸ್ ಸ್ಟವ್ AD1348, AD1348. ಇನ್ನೊಂದು ಇಂಡಕ್ಷನ್ ಕುಕ್ಕರ್. ಇಂಡಕ್ಷನ್ ಕುಕ್ಕರ್ AD3479, AD3479. ಧನ್ಯವಾದಗಳು ಸರ್. ಕೊನೆಯದಾಗಿ ನೀವೆಲ್ಲ ಕಾದುಕೊಳ್ಳುತ್ತಿರುವ ಬಂಪರ್ ಡ್ರಾ TVS ಬೈಕ್ ಯಾರಿಗೆ ಸಿಗ್ಬೋದು ಜಸ್ಟ್ ನೋಡುವ. ಜಯಂತ್ ಸರ್, ಸರ್ ನಿಮ್ಮ ಮೇಲಿದೆ ಕೊನೆಯ ಬಂಪರ್ ಡ್ರಾ. ಎಲ್ಲರೂ ಬನ್ನಿ ಸರ್, ಎಲ್ಲರೂ ಬನ್ನಿ. ಕೊನೆಯ TVS ಬೈಕ್ ಇವತ್ತಿನ ಬಂಪರ್ ಡ್ರಾ. ಯಾರು ವಿಜೇತರು? TVS ಬೈಕ್. ಅದೃಷ್ಟಶಾಲಿಯ ಚೀಟಿ ಬಂದಿದೆ. ಯಾರ ಪಾಲಾಗಿದೆ ನೋಡುವ. AD3096, sorry, AD3096. AD3096. ಕಂಗ್ರ್ಯಾಚುಲೇಷನ್ ಸರ್, ನೀವು TVS ಬೈಕ್ ಅನ್ನು ಗೆದ್ದಿದ್ದೀರಾ. AD3096 ಇವರ ಹೆಸರನಿಗೆ ಹೇಳಿ. TVS ಬೈಕ್ AD3096. सर मोहम्मद सिराजुद्दीन सर्वे. ಮೊಹಮ್ಮದ್ ಸಿರಾಜುದ್ದೀನ್ ಸರ್ವೆ, ಕಂಗ್ರ್ಯಾಚುಲೇಷನ್ ಸರ್, ನೀವು TVS ಬೈಕ್ ಅನ್ನು ಗೆದ್ದಿದ್ದೀರಾ ಸರ್. ಎಲ್ಲ ಪತ್ರಕರ್ತ ಮಿತ್ರರಿಗೂ ಥ್ಯಾಂಕ್ ಯು ವೆರಿ ಮಚ್. ಸರ್, ನಾನು ಇಲ್ಲಿ ಅಪರಾಧ ಮಾಡ್ತಿದ್ದೇನೆ. ಭಾಳ ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ ನಿಮ್ಮ ಸೇರ್ತೇವೆ. ಹಾಗೆ ಸಾಮಾನ್ಯ ತಂದರೆ ನಾವೀಗ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ವ್ಯಾಪಾರ ಸಹ ಭಾಳ ಒಳ್ಳೆಯದಿದೆ. ಧನ್ಯವಾದಗಳು ಸರ್. ಸರ್, ಇವತ್ತಿನ ಪ್ರೋಗ್ರಾಮ್ ಹೇಗಾಯಿತು ಅದರ ಬಗ್ಗೆ? ಇವತ್ತಿನ ಇಡಿತ ಕಾರ್ಯಕ್ರಮದಲ್ಲ ಜಾಸ್ತಿ ಶೇಟ್ ಎಲೆಕ್ಟ್ರಾನಿಕ್ಸ್ ಪಂಪಿನ ಒಂದು ಸಂಸ್ಥೆ, ಬಹುಶಃ ಪುತ್ತೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಡೆ ಬಾರಿ ಕುದರ ಪಡೆಯಿನ ಸಂಸ್ಥೆ ಗ್ರಾಹಕರಿಗೆ ಹೂ ಬೋರ್ಡ ಅವಿನ್ ಕೊರ್ಪಿನದ ಮುಖಾಂತರ ಈ ತೆಲಿಕೆದ ಮೋಡೆದೊಟ್ಟಿಗೆ ಸರ್ವಿಸ್ ಕೊರ್ಪಿನ ಮಲ್ಲ ಸಂಸ್ಥೆನ ಪಣಿಯರೆ ಈಗ ಬಾರಿ ಖುಷಿಯಾವನ್ನ ಈಗ ಒಟ್ಟು ಗ್ರಾಹಕರಿಗೆ ಪ್ರತಿ ಕೊರ್ತುಗಳ ದೀಪಾವಳಿ ಅವಡು ಬೇತೆ ಬೇತೆ ಕರ್ಕೊಳ್ಗುರ ಬಣ್ಣಗ ವಿಶೇಷವಾದ ಕೊಡುಗೆ ಉಡುಗೊರೆ ಕೊರ್ಪಿನದ ಮುಖಾಂತರ ತಾಲೂಕು ಬಾರಿ ಕುದರ ಪಡಿತಿನ ಸಂಸ್ಥೆ ನಾವಾದ ಗ್ರಾಹಕರು ಬರೋಡು ಶೇಟ್ ಎಲೆಕ್ಟ್ರಾನಿಕ್ಸ್ ಬೋಡಾಪಿನ ಪರ್ಚೇಸ್ ಮಾಡ್ಕೊಳದ ಮುಖಾಂತರ ನಮ್ಮ ಊರುದಾರ ನಂಕು ಬೋಡದ ಮಾತಿನ ಈ ಸಂಸ್ಥೆಗೆ ಸಹಕಾರ ಕೊಡುವುದು ನಿಖಿಲ್ನ ಸುಂದರ ರೈ ಬಂದಾರ ವಿನಂತಿ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಯಂತ್ ಸರ್, ಮಂತ್ರಿಗಳ ಸೊನ್ನೆಲು ಇನಿ ರೂಪೇಶ್ ಸೇಟ್ ಎಲೆಕ್ಟ್ರಾನಿಕ್ಸ್ ಪಂಪನಾರ್ನ ಒಂಜಿ ಆದರ್ಶ ಲಕ್ಕಿ ಕೂಪನ್ ಪಂಡ ಬಡವೇರು ಒಂಜಿ ವಸ್ತುನು ದೆತೊಂಡಾಗ ಐಟ 5 ಪೈಸೆಗೆ ಬರಂತೆ ತನ್ನ ಐಟ ಒಂಜಿ ಕೂಪನ್ ಕೊರ್ಪುನಂಚ ಒಂಜಿ ಕ್ರಮಟು ಇನಿ ಪಾರದರ್ಶಕ ಅತ್ ಒಂಜಿ ಲಕ್ಕಿ ಮಾರ್ತೆರ್ನ ಎದುರು ಲಕ್ಕಿ ಡ್ರಾ ಮಾಡ್ಪಿರಂಚಿನ ಐನಿ ಇನಿ ತುನಗ ಏತ ಜನಕ್ಲೆ ಬಡವೇರಿಗೆ ಒಂಜಿ ಬತ್ತಿನಂಚಿನ ಎಂಕ್ಲೆನ ಕಣ್ಣೆದುರುಡೆ ತೂಪಿನಂಚಿನ ವಿಶ್ವಾಸಾರ್ಹತೆನ ಇನಿ ಸೇಟ್ ಎಲೆಕ್ಟ್ರಾನಿಕ್ಸ್ ಮೂಲಕ ಆವೊಂದುಂಡು.
ಇನಿ ದಾಯ ಪನ್ಪೆ ಅಂಡ 24 ವರ್ಷೋಡು ಇನಿ ದಕ್ಷಿಣ ಕನ್ನಡೊಟ್ಟೆ ಸೇಟ್ ಎಲೆಕ್ಟ್ರಾನಿಕ್ಸ್ ಪನ್ಪಿನವು ಒಂದು ಮಲ್ಲ ಸಂಸ್ಥೆ ಬೆಲೆ ಉಂಟು ಒಂಜಿ ರೂಪೇಶರ್ನ ಒಂಜಿ ಮೌನದ ತೆಲಿಕೇಟ್ ಪ್ರತಿಯೊಂದು ಗ್ರಾಹಕರನ್ನು ಸೆಲೆಪುಡಂಚಿನ ಒಂಜಿ ಗುಣ ಇತ್ತಿನಂಚಿನಾರು ಇನಿ ಕಾಸಿಜಿ ಎಲ್ಲ ಕೊರ್ಪೆ ಪಂಡಲ ಅಂಚಿನ ಒಂಜಿ ಮಲ್ಲ ಹೃದಯವಂತ ರೂಪೇಶರ್ನ ಈ ಸಂಸ್ಥೆ ಯಾನ ನಿಜವಾದ ನಮ್ಮ ಕಾಲೇಜಿಗೆ ಅಕ್ಷಯ ಕಾಲೇಜಿಗೆ ಯಾರನ್ನ CC ಕ್ಯಾಮರಾ ಫುಲ್ ಯಾನ ಅಳವಡಿಸಿದ್ದಿತ್ತೆ ಲೆಪ್ಪಿನಾಗ ಏಪಲ ಇತ್ತ ಮಲ್ತು ಕೊರ್ಪೆ ಪಂಪಿನಂಚಿನ ಒಂಜಿ ಎಡ್ಡ ಹೃದಯದ ನಂಗೆ ಬೋಡಿತಿನ ಮೈನ್ ಅಭಿ ಸರ್ವೀಸ್ ಬೋಡಿತಿನ ಆ ಸರ್ವೀಸಿನ ಇನಿ ರೂಪೇಶ್ ಸೇಟ್ ಎಲೆಕ್ಟ್ರಾನಿಕ್ಸ್ ಕೊರೊಂದುಂಡು ಅವತ್ತಂತೆ ಇನಿ ಲಕ್ಕಿ ಎಂಕ್ಲನ ಕೈ ಇಡ್ತೆ ಕೂಪನ್ ತೆತ್ತಿನ ಐದು ಕೆಲವರಿಗೆ ಬಡವರಿಗೆ ಬತ್ತಿನ ಅವು ಎಂಕ್ಲಿಗೆ ವಿಶೇಷ ಇರುತ್ತೆ ಒಂಜಿ ಎದುರುಟೆ ಇಪ್ಪುನಂಚಿನ ಬತ್ತಿನಂಚಿನ ಇನಿ ಎತ್ತ ಲಕ್ಕಿ ಸ್ಕೀಮುಲು ಇಪ್ಪು ಅಂಡ ಇನಿ ಮುಲ್ಪ ಪುತ್ತೂರುಡು ಸೇಟ್ ಎಲೆಕ್ಟ್ರಾನಿಕ್ಸ್ ಪಂಪಿನ ಲಕ್ಕಿಟ್ ಅವು ಪಾರದರ್ಶಕ ವಿಶ್ವಾಸ ಇರುತ್ತೆ ಬುಕ್ಕ ಮುಲ್ಪದ ವಸ್ತುಗಳು ಕೂಡ ಒಂಜಿ ಎಡ್ಡೆ ಕ್ವಾಲಿಟಿ ತಿನಂಚಿನ ಅವರಿಗೆ ಶ್ರೀ ಮಾಲಿಂಗೇಶ್ವರ ದೇವರನ್ನ ಅನುಗ್ರಹ ಇತ್ತದ ಈ ಸಂಸ್ಥೆ ಬೆಳಗಾವಳ ಪಂಡದ ಎಂಕ್ಲಿನ ಆಶಯ ಸೊನ್ನೆ ಬಗ್ಗೆ ಒಂದೆರಡು ಮಾತಾಡ. ಎಲ್ರಿಗೂ ನಮಸ್ಕಾರ. ನಗುಮೊಗದ ಸೇವೆಯೊಂದಿಗೆ ಸೇಟ್ ಎಲೆಕ್ಟ್ರಾನಿಕ್ಸ್ ಪುತ್ತೂರಿನಲ್ಲಿ ಅಲ್ಲದೆ ದಕ್ಷಿಣ ಕನ್ನಡ ಹಾಗೂ ಇತರ ಪ್ರದೇಶದಲ್ಲಿ ಎಲ್ಲ ಹೆಸರುವಾಸಿಯಾಗಿದೆ. ಸಣ್ಣ ವಸ್ತು ಖರೀದಿ ಮಾಡಲು ಬಂದರೂ ಸಹ ಅವರಿಗೆ ದೊಡ್ಡದಾದ ಕಾರು ಅಥವಾ 2 ವೀಲರನ್ನು ಪ್ರೈಸ್ ಆಗಿ ಪಡೆದುಕೊಳ್ಳುವ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೂ ಇಲ್ಲಿಯ ಸಿಬ್ಬಂದಿಗಳು ಹಾಗೂ ಇಲ್ಲಿಯ ಓನರ್ ಕೂಡ ಒಳ್ಳೆ ನಗುಮೊಗದಿಂದ ಎಲ್ಲರಿಗೂ ಸಹ ಸೇವೆ ಮಾಡ್ತಾ ಇದ್ದಾರೆ, ಅಂದರೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಇನ್ನೂ ಸೇಟ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಉತ್ತರ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಇದು ನಮ್ಮದು 19ನೇ ಅಲ್ವಾ, ಖುಷಿ ಆಯಿತು. ನಮ್ಮ ಕಂಗ್ರ್ಯಾಟ್ಸ್ ಫಸ್ಟ್ ಆಫ್ ಆಲ್ ನಮ್ಮ ಕಸ್ಟಮರಿಗೆ ಒಬ್ಬರಿಗೆ ವಿನ್ನರ್ ಅವರು, ಮತ್ತು ಇದಕ್ಕೆಲ್ಲ ನಮ್ಮ ಗ್ರಾಹಕರಲ್ಲೇ ಸಪೋರ್ಟ್ ಈ ತನಕ ಕೊಟ್ಟಿದ್ದಾರೆ, ಇನ್ನು ಮುಂದೆ ಸಪೋರ್ಟ್ ಬೇಕಂತ ಹೇಳ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.